ಅಂಡರ್ ಎಸ್ಟಿಮೇಟ್ ಆಗಿ ಮಾತನಾಡುವ ಅಧಿಕಾರ ನಿಮಗೂ ಕೊಡಲಿಲ್ಲ. ನಮ್ಮ ತುಳುನಾಡಿನವರು ಅಷ್ಟೇ ಇದೆ. ರಾಜ್ ಬಿ ಶೆಟ್ಟಿ ಎಲ್ಲ ಎಷ್ಟೆಷ್ಟು ಒಳ್ಳೆ ಫೇಮಸ್ ಫಿಲ್ಮ್ ಅನ್ನು ತೆಗೆದಿದ್ದಾರೆ. ಇದು ಯಾರು, ಅವರೇನು ಫಾರಿನಿಂದ ಬಂದದಲ್ಲ. ನಮ್ಮ ತುಳುನಾಡಿನವರೇ, ಕರಾವಳಿ ಜನರು ಅಷ್ಟು ಪವರ್ಫುಲ್ ಇದ್ದಾರೆ. ನಮ್ಮ ತುಳುನಾಡಿನ ಜನರು ಉಂಟಲ್ಲ, ಎಷ್ಟೋ ಒಂದು ಪ್ರಖ್ಯಾತ ಒಂದು ಫಿಲ್ಮ್ ತೆಗೆದಿದ್ದಾರೆ, ಅದೆಲ್ಲ ನಮ್ಮ ತುಳುನಾಡಿನವರು. ಸೊ ಹಾಗಾಗಿ ತುಳುನಾಡು ಏನು ಪಾಕಿಸ್ತಾನದಲ್ಲಿಲ್ಲ, ತುಳುನಾಡು ಇರುವುದು ಕರ್ನಾಟಕದಲ್ಲಿ. ನೀವು ಎಷ್ಟೋ ಮಂದಿ ಹೇಳ್ತಿರಲ್ಲ ಕನ್ನಡಿಗರು ಬರಬೇಕು, ತುಳುನಾಡಿನವರು ಹೋಗ್ಬೇಕಂತ ಹೇಳಿ. ತುಳುನಾಡು ಇರುವುದು ನಮ್ಮದು. ತುಳುನಾಡು ಅಂದ್ರೆ ಎಂತ, ಕರಾವಳಿ ಅಂದ್ರೆ ಎಂತ, ನಮ್ಮ ಇಡೀ ಕರ್ನಾಟಕದ ಒಳಗಡೆನೆ ಬರ್ತದೆ. ಎಷ್ಟೋ ಮಂದಿ ಅನ್ಎಜುಕೇಟೆಡ್ ಇಲ್ಲಿ ಬಂದು ಹೇಳ್ತಾರೆ ತುಳುನಾಡಿನವರು ಹೋಗ್ಬೇಕು, ಕನ್ನಡಿಗರು ಬರಬೇಕು, ತುಳುನಾಡಿನವರನ್ನು ಓಡಿಸ್ಲಿಕ್ಕೆ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೇವೆ ನಾವು ತುಳುನಾಡಿನವರು. ತುಳುನಾಡು ಇರುವುದೆಲ್ಲಿ, ಕರ್ನಾಟಕ. ಏನಂದ್ರೆ ನಮ್ಮದೊಂದು ತುಳುನಾಡಿನವರೇ ಎಷ್ಟೋ ಮಂದಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ನಾವು ಪಡುಬಿದ್ರಿಯವರು, ನಾವು ಉಡುಪಿಯವರು, ಆದ್ರೆ ಹಾಕೋದು ಗಿಲ್ಲಿಗೆ ಓಟ್ ಅಂತ ಹೇಳ್ತಾರೆ. ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಮಂದಿ ಆ ಕಡೆಯವರು ಹೇಗೂ ಗಿಲ್ಲಿ, ಅಶ್ವಿನ್ ಗೌಡ್ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮದೊಂದು ನಮ್ಮ ಕರಾವಳಿ ಹುಡುಗಿಗೆ ನಿಮ್ಗೆ ಒಂದು ನಾವು ಓಟು ಮಾಡುದಿಲ್ಲ ಅಂತ ಹೇಳ್ತಿರಲ್ಲ, ನಿಮ್ಮದೊಂದು ವ್ಯಕ್ತಿತ್ವ ಉಂಟಲ್ಲ, ನಿಮ್ಮ ಮನಸ್ಸು ಎಷ್ಟು ಕೊಳಕಿದೆ ಅಂತ ನಿಮ್ಮ ಕಮೆಂಟ್ ಅಲ್ಲಿ ಗೊತ್ತದೆ. ಇನ್ನಾದ್ರೂ ಒಂದು ದಿನ ಇರುವುದು, ಒಂದು ದಿನ ಆದ್ರೂ ಒಂದು ಒಳ್ಳೆ ಮನಸ್ಸು ಕೊಟ್ಟು ಉಂಟಲ್ಲ, ನೀವು ಮನಸ್ಸು ಮಾಡಿದ್ರೆ ಮಾರ್ಗವಿದೆ ಅಂತೆ. ಎಲ್ಲರೂ ಹೇಗಿದ್ದೀರಾ, ಸೌಖ್ಯ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ನಾನಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ಅದೇನಂದ್ರೆ ಅವಳದು ಒಂದು ವಿಶ್ ನೆರವೇರಿಸಿತು ಬಿಗ್ ಬಾಸ್. ಅದೇನಂದ್ರೆ ಅವಳಿಗೆ ಒಂದು ಹುಲಿ ವೇಷ ನೋಡ್ಬೇಕಂತ ಇತ್ತು ಬಿಗ್ ಬಾಸ್ ಅಲ್ಲಿ. ಆ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ನಮ್ಮೊಂದು ತುಳುನಾಡಿನ ಒಂದು ಸೊಬಗು, ಎಲ್ಲರದೊಂದು ಫೇವ್ರೆಟ್, ಅದು ಪಿಲಿ ಡ್ಯಾನ್ಸ್, ಹುಲಿ ವೇಷ, ಹುಲಿ ಕುಣಿತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವಳದೊಂದು ವಿಶ್ ಫುಲ್ಫಿಲ್ ಮಾಡಿದ್ದಾರೆ. ನನಗೆ ಎಷ್ಟೋ ಮಂದಿ ಕಮೆಂಟ್ಸ್ ಕೂಡ ಬಂದಿತ್ತು, ಅವಳದೊಂದು ವಿಶ್ ಇನ್ನೂ ಸಹ ಕಂಪ್ಲೀಟ್ ಮಾಡಲಿಲ್ಲ, ಬೇರೆಯವರದೆಲ್ಲ ವಿಶ್ ಕಂಪ್ಲೀಟ್ ಆಗಿದೆ ಅಂತೇಳಿ. ನನಗೆ ಗೊತ್ತೇ ಇತ್ತು ಪಿಲಿ ಡ್ಯಾನ್ಸ್ ಖಂಡಿತವಾಗ್ಲೂ ಬರ್ತದೆ ಅಂತೇಳಿ. ಹಾಗೆಯೇ ಇವತ್ತು ಪ್ರೀ ಫಿನಾಲೆ ಇದೆ, ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ನಿಮ್ಮದೆಲ್ಲರದು ಒಂದು ಆದ್ಯ ಕರ್ತವ್ಯ ಏನಂದ್ರೆ, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿ ಒಂದು ಮೊಬೈಲಲ್ಲಿ ಹೋಗಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ ಡೌನ್ಲೋಡ್ ಮಾಡೋದು, ಲಾಗಿನ್ ಆಗೋದು, ಅದರ ನಂತರ ಬಿಗ್ ಬಾಸ್ ಇದೊಂದು ಇದು ಬರ್ತದೆ, ಕ್ಲಿಪ್ಪಿಂಗ್ಸ್ ಬರ್ತದೆ, ಅಲ್ಲಿ ಹೋಗೋದು, ಸೈಡಲ್ಲಿ ವೋಟ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ನಮ್ಮದ ರಕ್ಷಿತಾ ಶೆಟ್ಟಿದೊಂದು ಫೇಸ್ ಬರ್ತದೆ. ಅಲ್ಲಿ ಹೋಗಿ ಒಬ್ಬಳಿಗೆ, ನೀವು ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ, ಅವಳಿಗೆನೆ 99 ವೋಟ್ ಹಾಕಿ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಾವು ಅರ್ಧ ಬಸಿ 50 ಅವಳಿಗೆ ಹಾಕಿದೀವಿ ಮತ್ತೆ ಬೇರೆಯವರಿಗೆ ಹಾಕಿದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಒಂದು ವೋಟನ್ನು ಶೇರ್ ಮಾಡಬೇಡಿ, ನೀವು ಒಬ್ಬಳಿಗೆ 99 ವೋಟ್ ಮಾಡಿ. ಯಾಕಂದ್ರೆ ನಂಗೆ ಕೂಡ ತುಂಬಾ ಆಸೆ ಇದೆ, ಹಾಗೇನೆ ಒಂದು ನಂಗೆ ಕೂಡ ಹಠ ಬಂದಿದೆ. ಯಾಕಂದ್ರೆ ಅವಳ ಬಗ್ಗೆ ಬೇಕಾದಷ್ಟು ಕನ್ನಡಿಗರು ಎಷ್ಟೋ ಮಂದಿ ಕೆಟ್ಟದಾಗಿ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಅವರದ್ದು ಹೆಸರು ಇಲ್ಲಿ ಮೆನ್ಷನ್ ಮಾಡುವಾಗಿಲ್ಲ, ಆದ್ರೆ ಹೆಚ್ಚು ಮಂದಿ ನೀವು ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು. ಅದು ಯಾರು ಮೂರ್ಖಾಸಿನವ ಅವಳ ಬಗ್ಗೆ ಕೆಟ್ಟದಾಗಿ ಹಾಕಿದಾಳೆ. ಕೂದಲು ಸರಿಯಾಗಿ ಬಾಚುದಿಲ್ಲ ಅಂತೆ, ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಅಂತೆ, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತೆ, ಹಾಗೆ ಹೀಗೆಲ್ಲ ಕೆಟ್ಟದಾಗಿ ಹೇಳಿದಾಳೆ. ಆದ್ರೆ ಅವಳದು ವ್ಯಕ್ತಿತ್ವ, ಅವಳದು ಒಳ್ಳೆ ಗುಣ ನಮ್ಗೆ ನೋಡಿದವರಿಗೆ ಗೊತ್ತು ಅವಳು ಎಷ್ಟು ಒಳ್ಳೇದಂತ. ಯಾರು ಎಷ್ಟೇ ಕೆಟ್ಟದಾಗಿ ಹೇಳಿದ್ರು ನಮ್ಗೆ ಗೊತ್ತು ಅವಳು ಹೇಗೆ ಅಂತ ಹೇಳಿ. ಅವರು ಯಾಕಂದ್ರೆ ಅವಳ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಎಲ್ಲಿಯಾದ್ರೂ ಓಟು ಕಮ್ಮಿ ಆಗ್ತದೆ ಅಂತೇಳಿ ಆ ರೀತಿ ಮಾಡ್ತಾ ಇದ್ದಾರೆ. ನೀವು ಯಾರೆಲ್ಲ ಆ ಒಂದು ವಿಡಿಯೋ ನೋಡಿದ್ದೀರ, ಆ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ಅವನದೊಂದು ಐಡಿಯನ್ನೊಂದು ರಿಪೋರ್ಟ್ ಮಾಡಿ ಕಂಪ್ಲೀಟ್ ಆಗಿ ಡಿಆಕ್ಟಿವೇಟ್ ಮಾಡಿಸಿ. ನಿಮ್ಮ ಕೈಯಲ್ಲಿದೆ. ಕೆಟ್ಟದಾಗಿ ಹೇಳ್ತಿದ್ದಾನೆ, ಈಗ ನೋಡಿ, ನಮ್ಮ ಮನೆ ಮಕ್ಕಳಿಗೆ ಬೇರೆಯವರು ಯಾರಾದ್ರೂ ಹಾಗೆ ಹೇಳಿದ್ರೆ ನಾವು ಬಿಡ್ತೇವೆ, ಇಲ್ಲಲ್ಲ. ಸೊ ಪ್ರತಿಯೊಬ್ಬರದೊಂದು ಆದ್ಯ ಕರ್ತವ್ಯ ಏನಂದ್ರೆ, ಅವನದು ಇಮ್ಮಿಡಿಯೇಟ್ ನಾಳೆ ಒಳಗಡೆ ಆ ಒಂದು ಫೇಸ್ಬುಕ್ ಅಲ್ಲಿ ಪೇಜ್ ಅನ್ನು ಕಂಪ್ಲೀಟ್ ಆಗಿ ಬಂದಾಗ್ಬೇಕು. ಎಲ್ಲರೂ ರಿಪೋರ್ಟ್ ಮಾಡಿ. ಅವನಷ್ಟು ಕೆಟ್ಟದಾಗಿ ನಮ್ಮ ರಕ್ಷಿತರ ಬಗ್ಗೆ ಹೇಳ್ತಿದ್ದಾನೆ. ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳುವ ಅಧಿಕಾರ ಯಾರಿಗೂ ಕೊಡ್ಲಿಲ್ಲ. ಈಗ ಅವರ ಮಕ್ಕಳಿಗೆ ಬೇರೆಯವರು ಯಾರಾದ್ರೂ ಹೇಳಿದ್ರೆ ಇವನ್ ಬಿಡ್ತಾನೆ, ಇಲ್ಲಲ್ಲ. ಸೊ ಇವನಿಗೆ ಯಾವುದೇ ಇವನು ಒಂದು ತಾಯಿಗೆ ಹುಟ್ಟಿದವನಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಅವನು ಅಲ್ಲಿ ಪದಬಳಕೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಎಲ್ಲರೂ ರಿಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಫೇಸ್ಬುಕ್ ಪೇಜ್ ಬಂದಾಗ್ತದೆ. ಯಾಕಂದ್ರೆ ಅವನೊಂದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದಂತ ಹೇಳಿದ್ರೆ, ಅವನಿಗೊಂದು ಪರ್ಸನಲ್ ಆಗಿ ಅವಳ ಮೇಲೆ ದ್ವೇಷ ಇದ್ದಾಗೆ ಕಾಣ್ತದೆ. ಯಾಕೆ ಇವನ ಮನೆದು ಗಂಟು ತಿಂದಿದ್ದಾಳ ಅವಳು, ಅಥವಾ ಇವನ ಮನೆದು ಏನು ಅನ್ನ ತಿಂದಿದ್ದಾಳ, ಅಥವಾ ಇವನದೇನು ಸಾಲ ಬಾಕಿದೆಯಾ, ಯಾಕೋಸ್ಕರ ಎಷ್ಟು ದ್ವೇಷ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ನೋಡಿ, ರಕ್ಷಿತಾ ಶೆಟ್ಟಿ ನಮ್ಮ ಮನೆ ಮಗಳಲ್ಲ, ನಮ್ಮ ತಂಗಿ ಅಲ್ಲ, ನಮ್ಮ ರಿಲೇಟಿವ್ ಅಲ್ಲ. ಆದ್ರೂ ಎಷ್ಟೋ ಮಂದಿ ಅವಳ ಪರವಾಗಿ ಯೂಟ್ಯೂಬರ್ಸ್ನವರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ? ಅವರಿಗೆ ಲಾಭ ಇಲ್ಲದಿದ್ರೆ ಅವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವಳದೊಂದು ಒಳ್ಳೆ ಒಂದು ವ್ಯಕ್ತಿತ್ವ, ಅವಳದೊಂದು ಒಳ್ಳೆಯ ಗುಣ. ಆ ವ್ಯಕ್ತಿತ್ವ ಯಾರಿಗೂ ಬರಲಿಲ್ಲ. ನೋಡಿ, ಅಲ್ಲಿ ಬಿಗ್ ಬಾಸಿನ ಒಳಗಡೆ ಇದ್ರು ಎಷ್ಟು ಮಂದಿ ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾರೆ. ಒಬ್ಬನಿಗೆ ತಿನ್ಲಿಕ್ಕೆ ಆಸೆ ಅಂತೆ, ಗಿಲ್ಲಿ ಅಂತ ಹೇಳ್ತಿರಲ್ಲ, ಅವನಿಗೆ ತಿನ್ಲಿಕ್ಕೆ ಆಸೆ ಅಂತೆ, ಮತ್ತೊಬ್ಬರಿಗೆ ಒಳಗಡೆ ಮೂವಿ ನೋಡ್ಲಿಕ್ಕೆ ಆಸೆ, ಅದು ಇದೆಲ್ಲ ಹೇಳ್ತಾರೆ.
ಆದರೆ ನಮ್ಮ ಒಂದು ಕರಾವಳಿ ಹುಡುಗಿ ಅವಳದು ಆಶೆ ನೀವು ನೋಡಿರ್ಬೋದು, ಒಂದು ಹುಲಿವೇಷ. ಅವಳು ಪ್ರತಿಯೊಂದರಲ್ಲೂ ನಮ್ಮ ತುಳುನಾಡಿನ ಸೊಬಗನ್ನು ಎಲ್ಲೂ ಬಿಟ್ಟುಕೊಡ್ಲಿಲ್ಲ. ಪ್ರತಿಯೊಂದು ನಮ್ಮ ತುಳುನಾಡಿನ ಒಂದು ವಿಶೇಷತೆ ಬಗ್ಗೆ, ಸೊಬಗಿನ ಬಗ್ಗೆ ಪ್ರತಿಯೊಂದನ್ನು ಬಿಗ್ ಬಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾಳೆ. ಕಂಬಳದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾಳೆ. ಕಂಬಳ ನಮ್ಮ ಕರಾವಳಿದೊಂದು ಹೆಮ್ಮೆಯ ಕಂಬಳ. ಮತ್ತೆ ಇನ್ನೊಂದು ತುಳುನಾಡಿನ ಒಂದು ಪ್ರಸಿದ್ಧವಾದ ಹುಲಿವೇಷ, ಪಿಲಿ ಡ್ಯಾನ್ಸ್ ಅಂತ ಹೇಳ್ತಾರೆ. ಹಾಗೇನೆ ಒಂದು ಮೀನುಗಾರರೊಂದು ಸಮುದ್ರಕ್ಕೆ ಇಳಿದ್ರೆ ಆ ಒಂದು ಮೀನು ಹಿಡಿಲಿಕ್ಕೆ ಒಂದು ಮಳೆಯೆಲ್ಲ ಎಣಿಸದೆ ಒಂದು ಸೆರೆಯೆಲ್ಲ ಬರ್ತಾ ಇರ್ತದೆ. ಆ ಒಂದು ಇದಕ್ಕೆ ಅದನ್ನು ಯಾವುದನ್ನು ಲೆಕ್ಕಿಸದೆ ಜೀವದ ಆಸೆ ಬಿಟ್ಟು ಅವರೊಂದು ಮೀನಿನ ಒಂದು ಉದ್ಯೋಗ ಮಾಡ್ತಾ ಇರ್ತಾರೆ. ಅವರ ಕಷ್ಟವನ್ನೆಲ್ಲ ಅವಳು ಆ ಒಂದು ಬಿಗ್ ಬಾಸಿನ ವೇದಿಕೆಯಲ್ಲಿ ಹೇಳಿದಾಳೆ. ಅವಳದೊಂದು ಒಳ್ಳೆಯ ಒಂದು 5% ಜನರು ಬೇರೆ ಯಾರಿಗೂ ಬರಲಿಲ್ಲ. ಹಾಗಾಗಿ ಅವಳೊಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಇಷ್ಟು ಮಂದಿ, ಯಾರಿಗೂ ಲಾಭ ಇಲ್ಲದಿದ್ರು ಅಷ್ಟು ಮಂದಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡುದು. ಬೇರೆಯವರಾದ್ರೆ ಬಕೆಟ್ ಹಿಡಿತಿದ್ದಾರೆ. ಈಗ ಒಬ್ಬರಿಗೆ ಸಪೋರ್ಟ್ ಮಾಡೋದಾದ್ರೆ ಇನ್ನೊಬ್ಬರನ್ನು ಕೀಳು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಯಾರು ಇಳಿಸುವುದಿಲ್ಲ. ಒಳ್ಳೆಯ ಮನೆಯಿಂದ ಸಂಸ್ಕಾರದಿಂದ ಹುಟ್ಟಿರುವುದಾದ್ರೆ ಇನ್ನೊಂದು ಮನೆ ಮಗಳಿಗೆ ಕೆಟ್ಟದಾಗಿ ಯಾರು ಹೇಳುವುದಿಲ್ಲ. ಇವನು ಹಾಗಾದ್ರೆ ಎಷ್ಟು ಮಂದಿಗೆ ಹುಟ್ಟಿರ್ಬೇಕಂತ ನೀವೇ ಲೆಕ್ಕ ಮಾಡಿ. ಅವಳನ್ನು ಕೆಟ್ಟದಾಗಿ ಹೇಳಿ ಇವನಿಗೆ ಎಂತ ಲಾಭ ಉಂಟು? ಹಾಗಾದ್ರೆ ಇವನು ಬಕೆಟ್ ಅಂತ ನಿಮ್ಗೆ ಅನ್ನಿಸುದಿಲ್ವಾ? ಪ್ರತಿಯೊಬ್ಬರಿಗೂ ಅದರಲ್ಲಿ ಒಳಗಡೆ ಇರುವ ಕಂಟೆಸ್ಟೆಂಟ್ಗೆ ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿಯವರು ಪ್ರಮೋಷನ್ ಮಾಡ್ತಿದ್ದಾರೆ. ಸೆಲೆಬ್ರಿಟಿಯವರು ಅವರ ಬಗ್ಗೆ ವೋಟ್ ಮಾಡಿ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಜನಸಾಮಾನ್ಯ ಹುಡುಗಿಗೆ ಇಷ್ಟು ಮಂದಿ ಯೂಟ್ಯೂಬರ್ಸ್, ಇನ್ಫ್ಲುಯೆನ್ಸರ್ ಎಲ್ಲ ಒಂದು ಜನಸಾಮಾನ್ಯ ಜನರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಒಂದು ಅವಳ ಒಳ್ಳೆಯ ಗುಣಕ್ಕೆ, ಒಳ್ಳೆಯ ವ್ಯಕ್ತಿತ್ವಕ್ಕೆ. ಎಷ್ಟೋ ಮಂದಿ ಟ್ರೋಲರ್ಸ್ ಅವಳಿಗೆ ಕೆಟ್ಟದಾಗಿ ಮೊದಲು ಟ್ರೋಲ್ ಮಾಡ್ತಿದ್ರು. ಈಗ ಅದೇ ಒಂದು ಜನರು ಅವಳ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಅಲ್ಲಿ ನೋಡಿದ ನಂತರ ಅದೇ ಒಂದು ಯಾರು ಟ್ರೋಲ್ ಮಾಡ್ತಿದ್ರು ಅವರೇ ಒಂದು ಇವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ಈ ಒಂದು ರಕ್ಷಿತಗಳ ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದು ನಿನ್ನೆ ಒಂದು ಹುಲಿವೇಷದ ಬಂತಲ್ಲ, ಎಷ್ಟೋ ಮಂದಿ ಹೇಳಿದ್ರು ಅವಳದೊಂದು ವಿಷಯ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿ. ನನಗೆ ಕೂಡ ಬಹಳ ಬೇಸರ ಆಗ್ತಿತ್ತು. ಆದರೆ ನಿನ್ನೆ ಒಂದು ದಿನದಲ್ಲಿ ಅವಳದೊಂದು ವಿಷಯ ಕಂಪ್ಲೀಟ್ ಆಗ್ತದೆ. ಅದೇನಂದ್ರೆ ಪಿಲಿ ಡ್ಯಾನ್ಸ್. ತುಂಬ ಅಂದ್ರೆ ತುಂಬ ಖುಷಿ. ಆ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ನಾನು ಕ್ಯಾಪ್ಚರ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೇನೆ. ಯಾರೆಲ್ಲ ನೋಡ್ಲಿಲ್ಲ ಅದನ್ನು ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೆಸರು ಕುಟ್ಲ ಫ್ಯಾಮಿಲಿ ಬ್ಲಾಗ್ಸ್ ಅಂತ ಹೇಳಿ. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮಗೆ ಕಾಪಿರೈಟ್ ಬರ್ತದೆ ಕಲರ್ಸ್ ಕನ್ನಡದು. ಹಾಗಾಗಿ ಮತ್ತೆ ಇನ್ನೂ 2 ವಿಷಯ ಇದೆ ಅವಳದು, ಮೀನುಗಾರರದು ಮತ್ತೊಂದು ಕನ್ನಡದೊಂದು ನಾಟಕ ನೋಡ್ಬೇಕಂತೇಳಿ. ಅದು ಈಡೇರ್ತದೆ ಇಲ್ವಾ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬರದ್ದು ಒಂದೊಂದು ಆಶೆಯನ್ನು ಪೂರೈಸಿದ್ದಾರೆ ಬಿಗ್ ಬಾಸ್. ಸೊ ಒನ್ಸ್ ಅಗೇನ್ ಬಿಗ್ ಬಾಸ್ ನಿಮ್ಗೆ ಧನ್ಯವಾದಗಳು. ನಮ್ಮ ಒಂದು ಮುದ್ದು ಹುಡುಗಿ ಟಗರು ಪುಟ್ಟಿ ರಕ್ಷಿತಾಳದೊಂದು ಆಶೆಯನ್ನು ನೀವು ಪೂರೈಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಬಿಗ್ ಬಾಸ್ಗೆ. ಹಾಗೇನೆ ನಾವೆಲ್ಲರೂ ನಿಮ್ಗೆ ಇವತ್ತು ಸ್ಯಾಟರ್ಡೆ ಪುರ್ಸೊತ್ತಿರ್ಬೋದು, ಯಾಕಂದ್ರೆ ನಾಳೆ ಫಿನಾಲ್ ಇದೆಲ್ಲ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ನೇಬರ್ಸ್, ಕ್ಲಾಸ್ಮೇಟ್ಸ್, ಕೊಲೀಗ್ಸ್, ಹಾಗೆ ನೆರೆಕರೆಯವರ ಹತ್ರ ಎಲ್ಲರ ಹತ್ರ ಮೊಬೈಲ್ ಅನ್ನು ತಗೊಂಡು ಜಿಯೋ ಹಾಟ್ಸ್ಟಾರ್ ಆ್ಯಪ್ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿ ಬಿಗ್ ಬಾಸ್ ಇದೊಂದು ಓಪನ್ ಆಗ್ತದೆ. ಅಲ್ಲಿ ಅದರ ನಂತರ ಸೈಡಲ್ಲಿ ಪರ್ಪಲ್ ಕಲರ್ ಅಲ್ಲಿ ವೋಟ್ ಅಂತ ಬರ್ತದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ರಕ್ಷಿತಾಳದೊಂದು ಫೇಸ್ ಬರ್ತದೆ. 6 ಕಂಟೆಸ್ಟೆಂಟ್ ಇದ್ದಾರೆ ಅದರಲ್ಲಿ. ಅವಳದೊಂದು ದಯವಿಟ್ಟು ಯಾರು ಒಂದು ಶೇರ್ ಮಾಡಬೇಡಿ. ಅವಳಿಗೆ ನೀವು ಒಂದು 99 ವೋಟ್ ಮಾಡಿ. ಕೆಲವರು ಹೇಳ್ತಿದ್ದಾರೆ ನಾವು ಶೇರ್ ಮಾಡಿದ್ದೇವೆ ಅಂತ ಹೇಳಿ. ಶೇರ್ ಮಾಡಿದ್ರೆ ಅದು ಕೌಂಟ್ ಆಗುದಿಲ್ಲ. ನನಗೆ ಒಂದು ಆಸೆ ಇದೆ, ಎಷ್ಟು ಮಂದಿ ಅವಳನ್ನು ದ್ವೇಷಿಸ್ತಾ ಇದ್ರು ಅವರ ಎದುರುಗಡೆ ಈ ಒಂದು ಹುಡುಗಿಯೇ ಒಂದು ವಿನ್ನರ್ ಆಗಿ ಬರ್ಬೇಕಂತ ನಮಗೆ ಕೂಡ ಆಸೆ ಇದೆ. ಎಲ್ಲದೊಂದು ಛಲ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ. ಅಸಾಧ್ಯ ಎಂಬುದು ಯಾವುದಿಲ್ಲಂತೆ, ಸಾಧ್ಯವೇ. ನಾವೊಂದು ಇದೊಂದು ಪಣ ತೊಟ್ರೆ ಹಾಗೇನೆ ಪ್ರತಿಯೊಬ್ರು ಉಂಟಲ್ಲ, ಅವಳಿಗೆ ವೋಟ್ ಹಾಕುದನ್ನು ಅವಳಿಗೆ ವೋಟ್ ಹಾಕಿ 99 ಅಂತ ವೋಟ್ ಹಾಕಿ ಕೆಳಗಡೆ ಡನ್ ಅಂತ ಕೊಡಿ. ಆಗ ಥ್ಯಾಂಕ್ ಯು ಫಾರ್ ವೋಟಿಂಗ್ ಅಂತ ಹೇಳಿ ಬರ್ತದೆ. ದಯವಿಟ್ಟು ನೀವು ಒಂದು ವೋಟ್ ಮಾಡಿ, ಅಷ್ಟೇ ನಾನು ಕೇಳುದು. ಮತ್ತೆ ಇನ್ನೊಂದು ಏನಂದ್ರೆ, ಎಷ್ಟೋ ಮಂದಿ ಅವರಿಗೆ ಆದ ಇನ್ಸಲ್ಟ್ ಅದು ಇದಂತ ಹೇಳುವಾಗ ತುಂಬ ಕೂಗ್ತಾ ಇರ್ತಾರೆ. ಆದ್ರೆ ಪ್ರತಿಯೊಂದನ್ನು ಇವಳೊಂದು ತಲೆಗೆ ಇಟ್ಕೊಳ್ಳದೆ ಅವಳಷ್ಟಕ್ಕೆ ಬಿಂದಾಸ್ ಆಗಿ ಒನ್ ಮ್ಯಾನ್ ಆರ್ಮಿಯಾಗಿ ಆಟ ಆಡಿದಾಳೆ. ಅವಳಿಗೆ ಬಕೆಟ್ ಹಾಗೆ ಹೀಗೆಲ್ಲ ಹೇಳಿದಾಳೆ. ಬಕೆಟ್ ಅಂತ ಹೇಳ್ತಿದ್ರೆ ಅವಳು ಸುಮ್ಮನೆ ಇರ್ತಿದ್ಲು. ಪ್ರತಿಯೊಬ್ಬರು ಒಂದು ಕಣ್ಣೀರು. ನಿನ್ನೆದೊಂದು ನೀವು ನೋಡಿರ್ಬೋದು ಕ್ಲಿಪ್ಪಿಂಗ್ಸ್. ಪ್ರತಿಯೊಬ್ಬರು ಅವರದೊಂದು ಕಷ್ಟದೊಂದು ಅಪ್ಸ್ ಅಂಡ್ ಡೌನ್ಸ್ ಇದೊಂದು ಬಗ್ಗೆ ಹೇಳಿಕಿತ್ತು. ಅದರಲ್ಲಿ ಅಶ್ವಿನಿ ಗೌಡ ಹೇಳಿ ಕೂಗ್ತಾಳೆ, ಅದರ ನಂತರ ಗಿಲ್ಲಿ ಹೇಳಿ ಅವನದ್ದು ಸಮಸ್ಯೆ ಮೊದಲಿದು ಹೇಳಿ ಸ್ಟ್ರಗಲ್ ಹೇಳಿ ಕೂಗ್ತಾನೆ. ಈ ಒಂದು ಹುಡುಗಿದು ಕಣ್ಣೀರು ಬರ್ತದೆ. ಇದು ಒಂದು ಪ್ಯೂರ್ ಸೋಲ್ ಇದ್ದವರಿಗೆ ಮಾತ್ರ ಇನ್ನೊಬ್ಬರದ್ದು ಕಷ್ಟ
ಅರ್ಥ ಆಗುದು. ಆವಾಗ ಮಾತ್ರ ಕಣ್ಣೀರು ಬರುದು, ಬೇರೆ ಯಾರದು ಕಣ್ಣಲ್ಲಿ ಕಣ್ಣೀರು ಬರಲಿಲ್ಲ. ಅವರವರದು ಒಂದೊಂದು ಕಂಟೆಸ್ಟೆಂಟ್ ಅವರದು ಕಷ್ಟ ಹೇಳುವಾಗ ರಕ್ಷಿತಾ ಕೂಗ್ತಾ ಇರ್ತಾಳೆ, ಇದು ಅವಳದು ಪ್ಯೂರ್ ಸೋಲ್, ಇದು ಅವಳ ಒಳ್ಳೆ ಗುಣದ ವ್ಯಕ್ತಿತ್ವವನ್ನು ಎತ್ತಿ ಹಿಡಿತದೆ. ಹಾಗಾಗಿ ಅವಳು ಒಳ್ಳೆ ಗುಣದ ವ್ಯಕ್ತಿತ್ವ ಏನೇ ಇರಲಿ, ಅವಳು ಚಂಗ್ಲು ಪುಂಗ್ಲು ಅಂತ ಹೇಳ್ತಾರಲ್ಲ, ಅವಳ ಏಜಲ್ಲಿ ಮಾಡ್ತಾಳೆ. ಇನ್ನೊಬ್ಬ ಯಾರೋ ಒಂದು ಹೇಳ್ತಾ ಇದ್ದಾನೆ 25 ವರ್ಷ ಅಂತ ಹೇಳಿ, ಯಾರೋ ಒಬ್ರು ನನ್ನದೊಂದು ಇದರಲ್ಲಿ ಕಮೆಂಟ್ಸ್ ಹಾಕಿದ್ರು, ಅವಳದೇ ಇಸವಿ 2003 ಅಂತ ಹೇಳಿ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ 23 ಆಗ್ತದೆ ಅವಳಿಗೆ ಏಜ್. ಸೊ ಸುಮ್ಮನೆ ಅವಳದ ಏಜ್ ಬಗ್ಗೆ ಎಲ್ಲ ಮಾತನಾಡಬೇಡಿ. ನಿಮ್ಗೆ ಅವಳ ಏಜ್ ಕಟ್ಕೊಂಡು ಏನಾಗಬೇಕು, ಅವಳದು ಮನೆಯವರು ಟೆನ್ಷನ್ ಮಾಡ್ತಾರೆ, ಅವಳ ಬಗ್ಗೆ ಕೆಟ್ಟದಾಗಿ ಹೇಳೋರು ನೀವು ಟೆನ್ಷನ್ ಮಾಡೋದು ಬೇಡ. ನಿಮ್ಮ ಮನೆಯ ಹಿತ್ತಲನ್ನು ಮಾತ್ರ ನೋಡ್ಕೊಳ್ಳಿ, ಬೇರೆಯವರ ಮನೆ ಹಿತ್ತಲಿಗೆ ಬರ್ಲಿಕ್ಕೆ ನೋಡ್ಬೇಡಿ. ಓಕೆ, ಸೊ ನಿಮ್ಮೆಲ್ಲರ ಕರ್ತವ್ಯ ಏನಂದ್ರೆ ಅವಳನ್ನೇ ವೋಟ್ ಮಾಡಿಸ್ಬೇಕಂತ ಹೇಳಿ ಪ್ರತಿಯೊಬ್ರು ಛಲ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ತುಳುನಾಡಿನ ಒಂದು ಕಾರ್ಣಿಕದು ದೈವ ಕೊರಗಜ್ಜ ಇವರ ಹತ್ರನೂ ನಾನು ಬೇಡಿದ್ದೇನೆ. ಹಾಗೇನೆ ನಮ್ಮ ತುಳುನಾಡಲ್ಲಿ ಎಷ್ಟೋ ಒಂದು ಕಾರ್ಣಿಕದ ದೈವಗಳಿದೆ. ನಮ್ಮ ನಾಡಿನ ದೈವವನ್ನು ಬೇಡಿದ್ರೆ ಖಂಡಿತವಾಗ್ಲೂ ಯಾವುದು ಫಲಪ್ರದ ಆಗದೆ ಇಲ್ಲ ಅಂತ ಇಲ್ಲ, ಫಲಪ್ರದ ಖಂಡಿತವಾಗ್ಲೂ ಆಗ್ತದೆ. ಸೊ ಪ್ರತಿಯೊಬ್ಬರು ಬೇಡಿದ್ರೆ ಆ ಒಂದು ಹುಡುಗಿಗೊಂದು ಒಳ್ಳೆ ಮನಸ್ಸಿನಿಂದ ಹಾರೈಸಿದ್ರೆ ಖಂಡಿತವಾಗ್ಲೂ ಆ ಹುಡುಗಿ ವಿನ್ ಆಗಿ ಬರ್ತಾಳೇನೆ. ಮತ್ತೆ ಇನ್ನೊಬ್ರು ಹೇಳಿದ್ರು ಏನಂದ್ರೆ, ರಕ್ಷಿತಾ, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಈ ಮೂವರಿಗೆ ಒಂದು ಕಾಂಪಿಟಿಷನ್ ನಡೀತಿದೆ. ಈಗ ಯಾರು ವಿನ್ನರ್ ಅಂತ ಹೇಳಿ ಅವರವರಿಗೆ ಇದಾಗ್ತಾ ಇದೆ ಅಂತ ಹೇಳಿ ವೋಟಿಂಗ್ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಅವಳು ಎದುರುಗಡೆನೆ ಇದ್ದಾಳೆ, ಮತ್ತಷ್ಟು ಇದಾಗ್ಬೇಕು. ಮತ್ತೆ ಒಬ್ರು ನಿನ್ನೆ ಹೇಳಿದ್ರು ಗಿಲ್ಲಿ ಮೊದಲು ಇದ್ದಾನೆ ಅಂತ ಹೇಳಿ, ಗಿಲ್ಲಿಗೂ ಕೂಡ ಇದೆ, ಈಕ್ವಲ್ ಆಗಿ ನಮ್ಮ ರಕ್ಷಿತನಿಗೂ ಇದೆ. ನಂಗೆ ಗಿಲ್ಲಿಯನ್ನು ಬೀಟ್ ಮಾಡಿ ರಕ್ಷಿತಾ ಮುಂದೆ ಹೋಗ್ಬೇಕಂತ ನಂಗೆ ಭಾರಿ ಆಸೆ ಇದೆ. ಕೆಲವರು ಹೇಳ್ತಿದ್ದಾರೆ ಅವರು ಹಣ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಆ ವಿಷಯದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಗೊತ್ತಿಲ್ಲ. ಮತ್ತೆ ಒಂದು ವ್ಯಕ್ತಿತ್ವದ ಆಟ ನೋಡ್ಲಿಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ರಕ್ಷಿತಾ ವಿನ್ ಆಗಿ ಬರ್ತಾಳೇನೆ. ನಾನು ಕೂಡ ನಂಗೆ ಕೂಡ ಅವಳೊಂದು ವಿನ್ ಆಗಿ ಬಂದ್ರೆ ನಂಗೆ ಕೂಡ ನನ್ನಷ್ಟು ಅದು ಖುಷಿ ಪಡುವವರು ಯಾರು ಇಲ್ಲ ಅಂತ ನಾನು ಎಣಿಸ್ತೇನೆ. ನನ್ನ ಈ ಒಂದು 3 ತಿಂಗಳದ ಪ್ರಯಾಣದಲ್ಲಿ ನಾನು ಆ ಒಂದು ಹುಡುಗಿಯ ಜೊತೆನೆ ಬೆಂಗಾವಲಾಗಿ ನಿಂತಿದ್ದೇನೆ. ಅದೇ ರೀತಿ ನಾಳೆ ತನಕ ನನ್ನದು ಖಂಡಿತವಾಗ್ಲೂ ಅವಳಿಗೆ ಬೆಂಬಲ ಇರ್ತಾನೇನೆ. ಎಷ್ಟೋ ಮಂದಿ ಹೇಳಿದ್ರು ನೀವು ಯಾಕೆ ಅವಳದೇ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಮಗೂ ಕೂಡ ಹಠ ಇದೆ, ಯಾಕಂದ್ರೆ ಅವಳಿಗೆ ಬೇಡದಾಗಿ ಹೇಳುವಾಗ ನಮಗೂ ಕೂಡ ಹಠ ಇರ್ತದೆ. ಆ ತಾಯಿಯ ಮನಸ್ಸು ಹೇಗೆ ಇರ್ತದೆ ಅದೇ ರೀತಿ ನನ್ನದು ಕೂಡ ಮನಸ್ಸು. ಆ ಒಂದು ಸಣ್ಣ ಹುಡುಗಿಗೊಂದು ನಮ್ಮಿಂದ ಆಗುವಷ್ಟು ನಾವು ಉಪಕಾರ ಮಾಡುವಂತ ಹೇಳಿ ನಾನು ಅವಳದೇ ಒಂದು ಬಿಗ್ ಬಾಸ್ ಇದು ಹಾಕ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಮಂಡ್ಯ ನಂತರ ಬೇರೆ ಯಾವುದೋ ಒಂದು ಕಂಟೆಂಟ್ ಬರ್ಬೋದು. ಅಷ್ಟರವರೆಗೆ ನಾನು ಅವಳಿಗೆ ಸಪೋರ್ಟ್ ಆಗಿ ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಹಾಕ್ತಾ ಇದ್ದೇನೆ ವಿಡಿಯೋಸ್, ಅವಳಿಗೆ ಸಪೋರ್ಟ್ ಮಾಡಿ. ಹಾಗೇನೆ ಯಾರೋ ಒಬ್ರು ಹೇಳಿದ್ರು ನಿನ್ನ ಮುಸುಡಿಗೆ ಒಂದು ಹೇಟ್ ಕಮೆಂಟ್ಸ್ ಬಂದಿತ್ತು, ನಾನು ಅದೆಲ್ಲ ಕೇರ್ ಮಾಡಿಲ್ಲ. ಆದ್ರೂ ಹೇಳುದು ಇವರದ್ದು ಮೆಂಟಾಲಿಟಿ, ನಿನ್ನ ಮುಸುಡಿಗೆ ನಿಮ್ಗೆ ಮಾತನಾಡಲಿಕ್ಕೆ ನಮ್ಮದು ಕನ್ನಡನೇ ಬೇಕು, ಮತ್ತೆ ನಿಮ್ಮ ತುಳುನಾಡಿನವರನ್ನು ಯಾರು ಮೂಸುದಿಲ್ಲ ಅಂತೇಳಿ. ನಮ್ಮ ತುಳುನಾಡಿನವರು ಮಾಡಿದಷ್ಟು ಪ್ರಖ್ಯಾತ ಇವರು ಮಾಡಿದಾರ. ನಾನು ಇಲ್ಲಿ ಭಾಷೆಯನ್ನು ಹೇಳುದಿಲ್ಲ, ಆದ್ರೂ ನಂಗೆ ಇನ್ಸಲ್ಟ್ ಮಾಡಿದಕ್ಕೆ ಹೇಳುದು. ನಮ್ಮ ರಿಷಬ್ ಶೆಟ್ಟಿ ಕಾಂತಾರದಲ್ಲಿ ನಂಬರ್ 1 ಇದ್ದಾರೆ. ಹಾಗೇನೆ ಬಿಗ್ ಬಾಸ್ ಅಲ್ಲಿ ಫಾರಿನ್ ಅಲ್ಲಿ ವಿನ್ ಆಗಿ ಬಂದದ್ದು ನಮ್ಮದೊಂದು ಶಿಲ್ಪಾ ಶೆಟ್ಟಿ, ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಯಾವ ಲ್ಯಾಂಗ್ವೇಜ್ ಅನ್ನು ನಾನು ಇದುವರೆಗೆ ಯಾವ ಲ್ಯಾಂಗ್ವೇಜಿನವರಿಗೆ ಕನ್ನಡಿಗರು ತುಳುವರು ಅಂತ ಹೇಳಿ ಎಲ್ಲೂ ನಾನು ಇನ್ಸಲ್ಟ್ ಮಾಡಲಿಲ್ಲ. ಹಾಗಾಗಿ ನೀವು ಕೂಡ ನಮ್ಮ ತುಳುನಾಡಿನವರಿಗೆ ಅಷ್ಟು ಅಂಡರ್ ಎಸ್ಟಿಮೇಟ್ ಆಗಿ ಮಾತನಾಡುವ ಅಧಿಕಾರ ನಿಮ್ಗೂ ಕೊಡ್ಲಿಲ್ಲ. ನಮ್ಮ ತುಳುನಾಡಿನವರು ಅಷ್ಟೇ ಇದೆ. ರಾಜ್ ಬಿ ಶೆಟ್ಟಿ ಎಲ್ಲ ಎಷ್ಟೆಷ್ಟು ಒಳ್ಳೆ ಫೇಮಸ್ ಫಿಲ್ಮ್ ಅನ್ನು ತೆಗೆದಿದ್ದಾರೆ. ಇದು ಯಾರು, ಅವರೇನು ಫಾರಿನಿಂದ ಬಂದದ್ದಲ್ಲ, ನಮ್ಮ ತುಳುನಾಡಿನವರೇ. ಕರಾವಳಿ ಜನರು ಅಷ್ಟು ಪವರ್ಫುಲ್ ಇದ್ದಾರೆ. ನಮ್ಮ ತುಳುನಾಡಿನ ಜನರು ಉಂಟಲ್ಲ, ಎಷ್ಟೋ ಒಂದು ಪ್ರಖ್ಯಾತ ಒಂದು ಫಿಲ್ಮ್ ತೆಗೆದಿದ್ದಾರೆ, ಅದೆಲ್ಲ ನಮ್ಮ ತುಳುನಾಡಿನವರು. ಸೊ ಹಾಗಾಗಿ ತುಳುನಾಡು ಏನು ಪಾಕಿಸ್ತಾನದಲ್ಲಿಲ್ಲ, ತುಳುನಾಡು ಇರುವುದು ಕರ್ನಾಟಕದಲ್ಲಿ. ನೀವು ಎಷ್ಟೋ ಮಂದಿ ಹೇಳ್ತಿರಲ್ಲ ಕನ್ನಡಿಗರು ಬರಬೇಕು ತುಳುನಾಡಿನವರು ಹೋಗ್ಬೇಕಂತ ಹೇಳಿ. ತುಳುನಾಡು ಇರುವುದು ನಮ್ಮದು. ತುಳುನಾಡು ಅಂದ್ರೆ ಎಂತ, ಕರಾವಳಿ ಅಂದ್ರೆ ಎಂತ, ನಮ್ಮ ಇಡೀ ಕರ್ನಾಟಕದ ಒಳಗಡೆನೆ ಬರ್ತದೆ. ಎಷ್ಟೋ ಮಂದಿ ಅನ್ಎಜುಕೇಟೆಡ್ ಇಲ್ಲಿ ಬಂದು ಹೇಳ್ತಾರೆ ತುಳುನಾಡಿನವರು ಹೋಗ್ಬೇಕು, ಕನ್ನಡಿಗರು ಬರಬೇಕು, ತುಳುನಾಡಿನವರನ್ನು ಓಡಿಸ್ಲಿಕ್ಕೆ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೇವೆ ನಾವು ತುಳುನಾಡಿನವರು. ತುಳುನಾಡು ಇರುವುದೆಲ್ಲಿ, ಕರ್ನಾಟಕದಲ್ಲಿ. ನಿಮ್ಗೆ ಅಷ್ಟು ನಾಲೆಜ್ ಇದ್ರೆ ಇನ್ನೊಂದು ಸಲ ಮ್ಯಾಪ್ ಅಲ್ಲಿ ಹೋಗಿ ನೋಡಿ ತುಳುನಾಡು ಎಲ್ಲಿ ಬರ್ತದೆ, ಕರಾವಳಿ ಎಲ್ಲಿ ಬರ್ತದೆ ಅಂತ ಹೇಳಿ. ಅದರ ನಂತರ ಅವಳದು ನೇಟಿವ್ ಪ್ಲೇಸ್ ಅಜ್ಜಿ ಮನೆ ಇರುವುದು ಪಡುಬಿದ್ರಿಯಲ್ಲಿ. ಹಾಗೇನೆ ಅವಳು ಎಜುಕೇಶನ್ ನೆಲೆಸುವುದು ಮಾತ್ರ ಮುಂಬೈಲಿ. ಓಕೆ, ಸೊ ಹಾಗಾಗಿ ಅದರ ಬಗ್ಗೆ ನಾಲೆಜ್ ಇದ್ರೆ ಸುಮ್ಮನೆ ಇಲ್ಲದಿದ್ರೆ ಇಲ್ಲಿ ಬಂದು ಹುಚ್ಚರಾಗಿ ಇದು ಮಾಡಬೇಡಿ. ಓಕೆ, ನಿಮ್ಮ ವ್ಯಕ್ತಿತ್ವ ನಿಮ್ಮ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ. ಇನ್ನೊಂದು ಬೇಸರದ ಸಂಗತಿ ಏನಂದ್ರೆ, ಅವಳೊಬ್ಳು ಹೇಟ್ ಕಮೆಂಟ್ಸ್ ಹಾಕಿದ್ಲು. ಅದರಲ್ಲಿ ಏನಂದ್ರೆ ನಮ್ಮದೊಂದು ತುಳುನಾಡಿನವರೇ ಎಷ್ಟೋ ಮಂದಿ ಬಹಳ ಹೆಮ್ಮೆ ಎಂದು ಹೇಳ್ತಾರೆ, ನಾವು ಪಡುಬಿದ್ರಿಯವರು, ನಾವು ಉಡುಪಿಯವರು, ಆದ್ರೆ ಹಾಕೋದು ಗಿಲ್ಲಿಗೆ ಓಟ್ ಅಂತ ಹೇಳ್ತಾರೆ. ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಮಂದಿ ಆ ಕಡೆಯವರು ಹೇಗೂ ಗಿಲ್ಲಿ ಅಶ್ವಿನಿ ಗೌಡ ಅಂತೇಳಿ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮದೊಂದು ನಮ್ಮ ಕರಾವಳಿ ಹುಡುಗಿಗೆ ನಿಮ್ಗೆ ಒಂದು ನಾವು ಓಟು ಮಾಡೋದಿಲ್ಲ ಅಂತ ಹೇಳ್ತಿರಲ್ಲ, ನಿಮ್ಮದೊಂದು ವ್ಯಕ್ತಿತ್ವ ಉಂಟಲ್ಲ, ನಿಮ್ಮ ಮನಸ್ಸು ಎಷ್ಟು ಕೊಳಕಿದೆ ಅಂತ ನಿಮ್ಮ ಕಮೆಂಟ್ ಅಲ್ಲಿ ಗೊತ್ತದೆ. ಇನ್ನಾದ್ರೂ ಒಂದು ದಿನ ಇರುವುದು
ಒಂದು ದಿನ ಆದರೂ ಒಂದು ಒಳ್ಳೆ ಮನಸ್ಸು ಕೊಟ್ಟು ಉಂಟಲ್ಲ, ನೀವು ಮನಸ್ಸು ಮಾಡಿದರೆ ಮಾರ್ಗವಿದೆ ಅಂತೆ. ನೀವು ಒಳ್ಳೆ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಹುಡುಗಿ ಒಂದು ವಿನ್ ಆಗಿ ಬರ್ತಾಳೆ. ಎಷ್ಟೋ ಮಂದಿ ನಮ್ಮ ಕನ್ನಡಿಗರು, ನಮ್ಮ ತುಳುನಾಡಿನವರಿಗೆ ಎಷ್ಟೋ ಒಂದು ಇನ್ಸಲ್ಟ್ ಮಾಡಿದ್ದಾರೆ. ಯಾಕೆ ಸತ್ಯ ಅಂತೆ, ಯಾಕೆ ನೀವು ತುಳುನಾಡಿನಲ್ಲಿ ಇಲ್ವಾ, ನೀವು ಕರಾವಳಿಯ ಜನರಲ್ವಾ? ಇಷ್ಟು ನಮ್ಮ ಕರಾವಳಿಯ ಜನರಿಗೆ ಇವರು ಕೆಟ್ಟದಾಗಿ ಹೇಳುವಾಗ ನೀವು ಓಡಬೇಕು, ನಿಮ್ಮನ್ನು ಓಡಿಸ್ಬೇಕಂತ ಹೇಳುವಾಗ ಯಾಕೆ ನೀವು ತುಳುನಾಡಿನಲ್ಲಿ ಇಲ್ವಾ, ತುಳುನಾಡಿನ ಮಣ್ಣಲ್ಲಿ ನೀವು ಜೀವಿಸ್ತಿಲ್ವಾ? ನಿಮ್ಗೆ ಅಷ್ಟು ಇನ್ಸಲ್ಟ್ ಆಗುವ, ನಿಮ್ಗೆ ಏನು ಚರ್ಮ ಇಲ್ವಾ ಅವರನ್ನು ಅಷ್ಟೊಂದು ಇನ್ಸಲ್ಟ್ ಮಾಡುವಾಗ? ಹಾಗಾಗಿ ಆ ಒಂದು ಹಠಕ್ಕಾದ್ರೂ ನೀವು ಗಿಲ್ಲಿ ಅಶ್ವಿನಿ ಗೌಡ ಅಂತ ಹೇಳಿ ಬೇರೆಯವರದ ಹೆಸರು ತೆಗಿತೀರಲ್ಲ, ಯಾರು ನಮ್ಮ ಕರಾವಳಿ ತುಳುನಾಡಿನ ಜನರಿಗೆ ಹೇಳುದು, ನೀವು ದಯವಿಟ್ಟು ನಮ್ಮ ರಕ್ಷಿತಾ ಶೆಟ್ಟಿಗೆ ಒಂದು ವಿನ್ ಮಾಡಿ. ನೀವು ಕೂಡ ಒಳ್ಳೆ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತದೆ. ಯಾಕಂದ್ರೆ ನಾವು ತುಳುನಾಡಿನ ಅಂದ್ರೆ ನಾವು ಯೂಟ್ಯೂಬರ್ನವರು ಯಾರು ಸಪೋರ್ಟ್ ಮಾಡಿದವರು, ನಾವು ಮಾತ್ರ ತುಳುನಾಡಿನಲ್ಲಿ ನೆಲೆಸದೇ ಅಲ್ಲ, ನೀವು ಕೂಡ ತುಳುನಾಡಲ್ಲಿ ಇದ್ದಾರೆ. ಸೊ ತುಳುನಾಡಿಗೆ ಒಂದು ಇನ್ಸಲ್ಟ್ ಮಾಡುವಾಗ ನೀವು ಪ್ರತ್ಯುತ್ತರವಾಗಿ ನಿಮ್ಮದೊಂದು ಒಳ್ಳೆ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ವಿನ್ ಆಗಿ ಬರಲಿಕ್ಕೆ ಕಾರಣ ಆಗ್ತದೆ. ಸೊ ಎಲ್ಲರೂ ಒಂದು ಕೊಳಕು ಮನಸ್ಸು ಬಿಟ್ಟು ಒಳ್ಳೆ ಮನಸ್ಸಲ್ಲಿ ಒಂದು ಅವಳಿಗೆ ಸಪೋರ್ಟ್ ಮಾಡಿ. ಓಕೆ, ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರದಲ್ಲಿ ಕೀಪ್ ಸಪೋರ್ಟಿಂಗ್.